ಏ ಪದ್ವಾ, ಪದ್ವಾ, ಹೇಳುಲೆ ಪದ್ವಾ, ಬೆಳಗಾಯ್ತೆ. ಹಿಂಗ್ಸಿಗೊಂದು ಗೊರ್ಕಿ ತಕೊಂಡು ಹೊತ್ತು. ಪದ್ವಾ, ಗಂಟೆ ಏಳಾಯ್ತು, ಹೇಳುಲೆ, ಹೇಳು ಎಲ್ಲಿ ನಿದ್ದೆ ಮಾರಿತ್ತು ಇವತ್ತು ನಿಂಗೆ? ಮಕ್ಕಳು ಮುಚ್ಚಿ ಅಲ್ಲೇ ಮಲ್ಕೊಂಡಳು. ಪದ್ವಾ, ಏ ಪದ್ವಾ, ಇಲ್ಲಪ್ಪ, ನಮ್ಮ ಮನೆ ಹೆಂಗಸ್ರಿಗೇನು ಮನೆ ಮಟ್ಟ ಅಂದೇನಿಲ್ಲ. 8 ಗಂಟೆವರೆಗೂ ಕಾಲು ಚಚ್ಕೊಂಡು ಮಲ್ಕೊಂಡೆ. ಯಾರ ಚಹಾ ಕುಡಿದ್ರೇನು ಸೋತ್ರೇನು? ಹಾಂ, ಎಂಥದ್ದು ಅದು ಬೆಳಗ್ಗೆ ಸಾವು ಮಾತಾಡ್ತೀರಿ? ಅಲ್ಲ, ಒಂಚೂರು ನಿದ್ರೆ ಬಂದಿತ್ತು, ನೀವು ಹೇಳಿಸ್ದಾಗಲೇ ಎಚ್ಚರ ಆಯ್ತು. ಹಂಗೆ ಒಂಚೂರು ಹೇಳಿಸ್ಲಿ ನೀವೇ ಅಂತ ನಾನು ಸುಮ್ಮನೆ ಮಲ್ಕೊಂಡೆ ಅಷ್ಟೇ. ಬೇಕಂತೆ ಹೇಗೆ ಕೊಡ್ತೀರಿ ಇಷ್ಟ ತನಕ ಮಲ್ಕೊಂತಿಲ್ಲ? ಹಾಂ, ಊರು ಚಪತರಿ ಎಲ್ಲ ತಲೆ ಮೇಲೆ ಹೊತ್ಕೊ ಓಡಾಡೋದಲ್ಲ 5 ಗಂಟೆಗೆ ಎದ್ದು. ಇವತ್ತೇನು ಎಲ್ಲೋ ಬನಕ್ಕೆಲ್ಲಿ ಹೋಯ್ಲಿಲ್ಲ ಇಷ್ಟೊತ್ತರು ಮಲ್ಕೊಂಡದ್ದು? ಮರ ನಿನ್ನೆ ಬೇಡ ಅಂದರು ನೀವು. ಅಲ್ಲೇ ಹೋಟ್ಲಿಗೆ ಕರ್ಕೊಂಡೋರಿ. ಹೋಟ್ಲಿಗಾರು ನೀವು ಆಟೋದಲ್ಲಿ ಕರ್ಕೊಂಡು ಹೋಗ್ತೀರಿ ಅಂದ್ಕೊಂಡ್ರೆ ನಡ್ಸ್ಕೊಂಡೇ ಕರ್ಕೊಯ್ನಿ. ನಾ ಫಸ್ಟೇ ಹೇಳಿದೆ, ಜ್ವರ ಬಂದು ಹೋದಾಗಳಿಂದ ಕಾಲು ನಮ್ಮನೆ ನೋವು ಕಣಿ ಮರ್ರೆ. ಕಾಲು ಎತ್ತು ಕಾತಿಲ್ಲ ಇವತ್ತು. ಅದ್ರ ಮೇಲೆ ಈ ಕಿಚ್ಚಿಡದ್ದು ದೀಪಾವಳಿ ಹಬ್ಬ ಅಂತಂತು, ಹಬ್ಬಕ್ಕೆ ಓಡಾಡೋದಾಯ್ತು. ಎಲ್ಲ ಮೈ ಮಂಡಿಯೆಲ್ಲ ಜೊಜ್ಜಿಟ್ಟಂಗಿತ್ತು ಮರ. ನೀವು ಹೇಳ್ತೀರಿ ಹೇಳುವುದೇ ಬೇಡ ಮಂಗತ್ತು ಮಲ್ಕೊಂಡ್ರೆ ಕಾಲಂತೂ ಒಂದು ನಮೂನಿ ಶಕ್ತಿಯೇ ಇಲ್ಲ ಕಣಿ. ಹೌದಾ? ಅಷ್ಟಪ್ಪ, ನೀನೊಂದು ಮಾತು ಹೇಳೋಕ ಇಲ್ಲ ಮರೀತಿ. ಅದು ಎಂಥದ್ದು ಹೇಳ್ತಿರ್ ಕಣ, ಅದೆಲ್ಲ ಮಾತ್ರೆ ಎಲ್ಲ ತಗೊಂಡ್ಕೊಂಬ್ರ 50 ವರ್ಷ ಆದ್ಮೇಲೆ ಒಂದೊಂದು ಮಾತ್ರೆ ಎಲ್ಲ. ಅಷ್ಟೊತ್ತಿಗೆ ಮೂಳಿ ಎಲ್ಲ ಗಟ್ಟಿ ಇರುತ್ತಂಬ್ರ. ಒಂದು ಕೆಲಸ ಮಾಡ, ಟಿ ವಿಯಲ್ಲಿ ತೋರಿಸ್ತಾರಲ್ಲ ಒಮ್ಮೆನ್ ಹಾರ್ಲಿಕ್ಸ್ ಅನ್ಕೊಂಡು, ಅದನ್ನು ತಂದು ಕೊಡ್ತೆ ಕುಡಿ. ಅದನ್ನೆಲ್ಲ ಕುಟ್ಕೊಂಡೆಲ್ಲ ಗಟ್ಟಿ ಹಾಕ್ತಿದ್ದೀರಿ. ಎಲ್ಲ ಹೆಂಗಸರು ಕುಡಿತಿದ್ದೀರಿ. ಯಾರು ಹೆಂಗಸರು ಕೇಂದ್ರು ಗಂಟ್ಲಿಲ್ಲ, ಕಾಲಿಲ್ಲ, ಕಾಲು ಗಂಟಿಲ್ಲ ಅಂತಾರೆ. ಇವ್ರೆಂಥದ್ದು ಹೇಳೋ ಬತ್ತರ. ಅದೆಲ್ಲ ಸುಮ್ಮನೆ ಮರ್ರಿ, ನೀವು ಸುಮ್ಮನೆ ಐಕಣಿ. ಒಟ್ಟೊಂದು ನಂಗೊಂದು ಹೋಗಿಲ್ದಿದ್ದತ್ಲಾಗೆ ಸ್ವಲ್ಪ ಕಾಲು ಒತ್ತುತ್ತೆ, ಸ್ವಲ್ಪ ಊರಾದಂಗೆ ಹತ್ತು. ಅಮ್ಮೂ ಎಂತ ಇತ್ತಲ್ಲ ತಂದು ಉಜ್ಜುದ ಒಂಚೂರ. ಅಯ್ಯ ಶಿಶಿ ಬೇಡ, ಬೆಳಗ್ಗೆ ಮುಂಚೆ ಎತ್ಕೊಂಡು ನಿಮ್ಮ ಹತ್ರ ಕಾಲು ಒತ್ಸ್ಕೊಂಡ ನಾನು ಮನೆ ಯಜಮಾನ್ರ ಹತ್ರ. ಬೇಡದೆ ಅದೆಲ್ಲ ಬೇಡ, ಸ್ವಲ್ಪ ಹೊತ್ತು ಹಿಂಗೆ ಕೂಕಂತೆ ಸರಿ ಅತ್ತ. ಒಟ್ಟು ಚಾರ ಮಾಡ್ಕೊಬತ್ತೆ. ಹಂಗಾರೆ ಚಹಾ ಕುಡಿದ್ರೆ ಫ್ರೆಶ್ ಹತ್ತು ಕಣ. ಇಲ್ಲೇ ಕಾಪಿ ಮಾಡ್ಕೊಪ್ಪದ, ಒಂಚೂರು ನೋವೆಲ್ಲ ಕಡಿಮೆ ಆದಂಗೆ ಹತ್ತು. ಬೆಳಗ್ಗೆ ಮುಂಚೆ ಮರ್ರೆ ನಾನೆಲ್ಲ ಮಾಡ್ಕಂತೆ, ನೀವು ಸುಮ್ಮನೆ ಕಣಿ. ಗಂಡಸ್ರು ಒಟ್ಟಿಗೆ ಮನೆಗೆ ಹೊಪ್ಕಾಗ ಬೆಳಗಿನ ಜಾವ. ಮತ್ತೆ ಎಂತ ಮಾಡೋದು? ಆಯ್ತು, ಅಲ್ಲೇ ಮಂಚದ ಕೆಳಗೆ ನೆನ್ನೆ ರಾತ್ರಿ ಕುಡಿದಿತ್ತು, ಒಂಚೂರು ಇತ್ತು ಬಾಟ್ಲಿಲ್, ಅದೇ ಕುಡುದ. ಸ್ವಲ್ಪ ಕುಡಿ, ಯಾರು ಕಾಣ್ತಿಲ್ಲ, ಯಾರಿಲ್ಲ ಇಲ್ಲ. ಹಾಂ, ರೂಮ್ ಒಳಗೆ ಬಪ್ಪರು ಯಾರೂ ಇಲ್ಲ, ಒಂಚೂರು ಹೈಕು. ಹೇಳೋದು ಭಾಷೆ ಅರ್ಥತಿಲ್ಲ ಗಂಡಸೆ. ಒಂದಲ್ಲ ಒಂದು ಎಂತ ಬೇಡ ನನಗೆ ಈಗ ಸಮಾತ್. ಎಷ್ಟು ಸಲ ಹೇಳಿದೆ ಕುಡುದೆಲ್ಲ ಬೇಡ ನನಗೆ ಅನ್ಕೊಂಡೆ. ಅದು ನಿಮಗೆ ಇರಲಿ. ಇನ್ನು ಹಿಂಗೆ ಮಾಡ್ರೆ ಮಕ್ಕಳಿದ್ದ ಬೆಳೆದ ಮಕ್ಕಳಿದ್ದ ಅವು ಕಣ್ಕೊಂಡು ಅವು ಕಲ್ತ್ಕೊಂತಿಲ್ಲ. ಹೌದಾ? ಈಗ ಬೆಳೆದ ಮಕ್ಳು ಅನ್ಕೊಂಡು ನೆನಪಾಯ್ತು ಕಣ. ಮುಂಜಾನೆ ರಾತ್ರಿ ಎಲ್ಲಿಗೆ ಹೋನಲ್ಲ ಗಾಡಿ ತಗೊಂಡು, ನಿನ್ನ ಹತ್ರ ಹೇಳ ಎಲ್ಲಿಗೆ ಹೋದ ಅನ್ಕೊಂಡ. ಇಲ್ಲ ಕಣಿ, ಹೌದಲ್ಲ, ಹಂಗಂಕ ಬೈಕ್ ಶಬ್ದಕ್ಕೆ ಏನಂತ ರಾತ್ರಿ ಅಷ್ಟು ರಾತ್ರಿಗೆ ಎಲ್ಲಿಗೆ ಹೋದ್ ಮರ್ರೆ ಅವನ. ಶಾಮಲ್ ಹೆಣ್ಣ ಹತ್ರ ಕೇಳ್ಕ ಆರು ಒಂದು ಹೇಳ್ತೇವ್ರೆ. ಈಗಣಿ ಅವಳ ಊರಿಗೆ ಹೋಗಿ ಬಂದಾಳಲ್ಲ ಗಲಾಟೆ ಮಾಡ್ಕೊಂಡು, ಅದ್ರ ಮೇಲೆ ಒಂಥರ ಗಂಡ ಹೆಂಡ್ತಿ ಮುಂಚಿನ ಕಣ್ಣಂಗೆ ಅನ್ಸೋದಿಲ್ಲ ಮರ್ರೆ ನನಗೆ. ಅಲ್ಲ, ಗಂಡ ಹೆಂಡ್ತಿ ಅಂದ್ರ ಮೇಲೆ ಒಂದು ಮಾತು ಬತ್ತತ್ತು ಹೋತ್ತು ಎಲ್ಲೋ ಇಟ್ಕೊಂಡಿರ್ತಾರ ಆತು. ಅಲ್ಲ, ಆಗಲಿಕ್ಕೆ 8 ಸಲ ನಾ ಮನೆ ಬಿಟ್ಟು ಹೋಯ್ಲಿಲ್ಲ, ನೀ 8 ಸಲ ಮಾತಾಡೋದು ಬಿಡಲಿಲ್ಲ. ಹಂಗೆ ಅನ್ಕೊಂಡು ನಾವೀಗ ಒಟ್ಟಿಗಿಲ್ಲ. ಹಾಗೆ ಎಂಥದ್ದು ಇರುತ್ತೆ. ಅಲ್ಲ, ನೀವೊಂದು ಮಾತು ಕೇಂತ್ರಿ ಅಮ್ಮನ ಹತ್ರ. ಈಗ ನಾವಿಬ್ರು ಈಗ ಬೆಳಿಗ್ಗೆ ಈಗ ಕೂಗ್ದೆ, ನೀನು ಯಾರು ಕೊಂಡಿಲ್ ಕಂಡರ ಬಂದು ಶಾಮಲ್ ನಿನ್ನ ಹತ್ರ ಕೇಳ್ರೆ ಎಂತಕ್ಕೆ ಅನ್ಕೊಂಡೆ. ನಿಂಗೆ ಸಿಟ್ಟು ಬರ್ತತ್ತ ಇಲ್ಲೇ ಹೇಳ. ನಮ್ಮದು ಎಂಥರ ವಿಷಯ ಇರುತ್ತೆ, ಹಾಗೆ ಅವ್ರದ್ದು ಇರುತ್ತೆ. ಹಾಗೆಲ್ಲ ನಾವು ಮುದ್ದೆ ಹೋಗ್ಕಾಗ ಗಂಡ ಹೆಂಡ್ತಿ ವಿಷಯದಲ್ಲಿ ಬಿಡು. ಇದು ನಮ್ಮ ಅಟ್ಟದನಿದ್ನಲ್ಲ ನಾರಾಯಣ, ಅವನಿಗೊಂದು ಹೆಣ್ಣು ಕಮ್ಗೆ ಒಪ್ಪದಿತ್ತು. ಮಧ್ಯಾಹ್ನ ನಾವು ಉಂಬಕ್ಕಿಲ್ಲ. ಅಲ್ಲ ಆಯ್ತು, ಒಂಬಕ್ಕಿಲ್ದೆ ರೊಡ್ಡಿಲ್ಲ ನೀವು. ಅಂದರೆ ಎಂತ ಇಲ್ಲ ಅಂತ ಹೇಳ್ತೀರ ಮುಂಜಂತ. ನಾ ಎಂತ ವಿಚಾರಿಸೋದು ಬೇಡದ? ಇಲ್ಲ, ಎಂತ ವಿಚಾರಿಸೋದು ಬೇಡ. ಅವ್ರು ಹಾಗೆ ಸರಿ ಹತ್ರ, ನೀ ಅದು ತಲೆ ಬಿಸಿ ಮಾಡ್ಕೊಂಡ್ಬೇಡ. ಮತ್ತೇನ ನಾವು ಉಂಬಕ್ಕೆ ಬರ್ತಿಲ್ಲ ಅಂತ ಹೇಳನಲ್ಲ. ಆಯ್ತೆ, ನೀವು ಉಂಬಕ್ಕೆ ಬರ್ತೀರಿ, ಅದೇನು ಹೊಸ್ತಲ್ಲ. ಬರ್ತೀರ ರಾತ್ರಿ ಬರ್ತೀರಿ ನೀವು. ಕಂಡ್ಯಾ? ಹಿಂಗೆ
ಹಿಂಗೆ ಶಾಮಲುಂದ ಅವನದು ಎಂಥರ ಆಗಿರುತ್ತಷ್ಟೇ. ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಂಬಲ್ಲ. ನೀ ಹೋಗೋರು ಎದ್ದು ಖಾಲಿ ಬಿಸಿನೀರು ಹಾಯ್ಕೊ ಹೋಗು. ಏಪ್ಪ ಹೋಗಂದ್ರೆ ಕೂಡಲೇ ಹೊರಟಿದೆಯಾ? ಹಾಂ ಹೌದೌದು, ನಾನು ಹೋಗಿ ಒಂಚೂರು ಚಾಗಾರು ಇಡ್ತೆ. ನಾ ಮಧ್ಯಾಹ್ನ ಬತ್ತಿಲ್ಲ ಅನ್ನಲ್ಲ, ಎಂಥರ ಸ್ವೀಟ್ ಕೊಡ್ತೀಯ ಕಾಂಬ ಅನ್ಕಣ್. ಹಾಂ ಸ್ವೀಟ ದೀಪಾವಳಿದಿತ್ತ ಕಣಿ, ಫ್ರಿಜ್ ಒಳಗೆ ಕುಸಾಕ್ತಕತ್ತೀನಿ ಅಕ್ಕ. ಹೌದಲ್ದ, ಆ ಸ್ವೀಟ್ ಅಲ್ಲ, ಬೇರೆ ಸ್ವೀಟ್. ಅಜ್ಜಿಗೆ ಅರ್ವಿ ಚಿಂತ್ಯಾರೆ, ಮೊಮ್ಮಗಳಿಗೆ ಮತ್ತೆಂಥದ್ದು ಚಿಂತೆ ಅಂಬರು. ಹನಿ ಮಾಡು, ಬೇರೆ ಕೆಲಸ ಇಲ್ಲ. ಓ ನಿನ್ನನ್ನು ಹೆಂಡತಿಯಾಗಿ ಸಿಕ್ಕಿದೆಯಲ್ಲ ನನಗೆ, ನನ್ನ ಕರ್ಮ ಯಾವ ಚಪ್ಪಲಿ ತಕ ಬಿಟ್ಕೊಂಬ ಏನೋ ನನಗೆ ಸಿಕ್ಕಿದಿತ್ತ ನೀನು. ಹೋಗತ್ಲ ಎಂಥದ್ದು ಬೇಡ, ಹೋತೆ ನಾ ಹೊರ್ಗೆ. ಹಾಯ್ ಬೆಳಗ್ಗೆ ಮುಂಚೆ ಇವ್ರ ಮನೆ ಸೂರ ಆಯ್ತಂದ್ರೆ ಹೌದೇ, ನಂದು ಅನ್ನ ಮನೆ ಚಿಂತ್ಯಾರೆ, ಇವ್ರದ್ದು ಅನ್ನ ಮನೆ ಚಿಂತೆ ಕಣಿ. ನಂಗೊಂದು ಒಂದ್ಸತಿ ಹೋಗಿ ಬಂದಲ್ಲ ನಾನು, ಅಷ್ಟಿಂದ ಕಣಿ ಕಾಲು ಒಂದು ನೋವು ಬಪ್ಪದ ಮಾರ್ರಿ. ಎಂತ ಮಾಡೋಕ್ಕೆ ಬೇಡ, ಒಂದು ಕೆಲಸ ಮಾಡೋಕ್ಕೆ ಬೇಡ, ಅದ್ರೊಟ್ಟಿಗೆ ಒಂದು ಹಬ್ಬದ ಓಡಾಟ ಆಯ್ತು. ನನ್ನ ಚಿಂತೆ ನಂಗಾಯ್ತು. ಒಂದು ಬದಿ ಮಗ ಸಸಿ ಸಮ ಮಾತಾಡೋದಿಲ್ಲ, ಇವರೇ ಬೆಳಗ್ಗೆ ಮುಂಚೆ ತಗೊಂಡು ಹೊತ್ತು ಕಣಿ. ಹಾಂ ಹೌದೌದು, ಏಗಳು ಹಿಂಗೆ ಮದುವೆಯಾದ್ರೊಟ್ಟಿ ಹಿಂಗೆ ಕಣಿ ಇವ್ರು. ಮತ್ತೆ ಎಲ್ಲ ಹುಷಾರಿದ್ರಿಯಾ? ಮತ್ತೆ ಎಂತ ಇಲ್ಲ, ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋಕೆ ಮರೋಕಾಗ, ಮತ್ತು ಕಮೆಂಟ್ ಹಾಕಿನಿ. ಹೊಸ್ಬೇಕಂತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ, ನಮ್ಮ ಪ್ರೋತ್ಸಾಹ ಕೊಡಿನಿ ಯಾಕ. ನಾನು ಒಂಚೂರು ಹೋಗಿ ಚಹಾ ಮಾಡ್ಕೊ ಕುಡಿತೆ ಈಗ. ಬತ್ತೆ.